ದೇಶದಲ್ಲಿ ಸ್ಥಳೀಯವಾಗಿ ವ್ಯಾಪಾರಕ್ಕೆ ಇಳಿದಿರುವ ರಿಲಯನ್ಸ್ ಕಂಪನಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಹೆಸರಾಂತ ಪಾನೀಯ ಬಿಂದು ಬ್ರ್ಯಾಂಡ್ ಖ್ಯಾತಿಯ ಮೇಘಾ ಫ್ರೂಟ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಕೊಂಡುಕೊಳ್ಳಲು ಮುಂದೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮತ್ತು ಆಂಧ್ರ ಪ್ರದೇಶದಲ್ಲಿ ಉತ್ಪಾದನಾ ಘಟಕ ಹೊಂದಿರುವ ಕಂಪನಿಯ ಬಿಂದು ಮಿನರಲ್ ವಾಟರ್, ಬಿಂದು ಪೀಸ್, ಜೀರಾ ಮಸಾಲಾ ಸೇರಿದಂತೆ 50ಕ್ಕೂ ಅಧಿಕ ಆಹಾರ ಹಾಗೂ ಪಾನೀಯ ಉತ್ಪನ್ನಗಳು ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ಅದರಲ್ಲೂ 2002ರಿಂದ ಆರಂಭವಾದ ಬಿಂದು ಪೀಸ್ ಜೀರಾ ಮಸಾಲಾ ಭಾರಿ ಜನಪ್ರಿಯತೆ ಗಳಿಸಿದೆ. ಇದೀಗ ಕ್ಯಾಂಪಾ ಕೋಲಾ ಖರೀದಿ ಬಳಿಕ ರಿಲಯನ್ಸ್ ಬಿಂದು ಸೇರಿದಂತೆ ಹಲವು ಬ್ರ್ಯಾಂಡ್ಗಳನ್ನು ಖರೀದಿಸಲು ಮುಂದಾಗಿದೆ ಎಂಬ ಸುದ್ದಿಗಳು ಹರಿದಾಡುತ್ತಿದ್ದು, ಆದರೆ ಕಂಪನಿಯ ಮಾರಾಟ ಮಾಡುವುದಿಲ್ಲ ಎಂದು ಮಾತ್ರ ಸಂಸ್ಥೆ ಎಸ್ಜಿ ಕಾರ್ಪೊರೇಟ್ಸ್ ಆಡಳಿತ ನಿರ್ದೇಶಕ ಸತ್ಯಶಂಕರ್ ಸ್ಪಷ್ಟಪಡಿಸಿದ್ದಾರೆ. ರಿಲಯನ್ಸ್ ಸಮೂಹ ಸೇರಿದಂತೆ ವಿಪ್ರೋ, ಕೋಕಾ ಕೋಲಾ ಸೇರಿದಂತೆ ಹಲವಾರು ಬಹುರಾಷ್ಟ್ರೀಯ ಕಂಪನಿಗಳು ಖರೀದಿಗೆ ಆಸಕ್ತಿ ತೋರಿಸಿದ್ದು, ಉದ್ಯಮ ಕ್ಷೇತ್ರದಲ್ಲಿ ಖರೀದಿಗೆ ಆಸಕ್ತಿ ತೋರುವುದು ಸಾಮಾನ್ಯ ಪ್ರಕ್ರಿಯೆ. ಆದರೆ ನಮಗೆ ಕಂಪನಿಯನ್ನು ಮಾರಾಟ ಮಾಡುವುದು ಉದ್ದೇಶ ಇಲ್ಲ. ಮುಂದಿನ ದಿನಗಳಲ್ಲಿ ಕಂಪನಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಹಾಕಿಕೊಂಡಿದ್ದೇವೆ ಎಂದು ಸತ್ಯಶಂಕರ್ ತಿಳಿಸಿದ್ದಾರೆ. ಕುಗ್ರಾಮದಲ್ಲಿ ಬೆರಳೆಣಿಕೆಯಷ್ಟು ಕಾರ್ಮಿಕರಿಂದ ಆರಂಭಗೊಂಡ ಸಂಸ್ಥೆ ಇದು 500 ಕೋಟಿ ರೂಪಾಯಿ ವ್ಯವಹಾರ ಮಾಡುತ್ತಿದೆ. 2025ರ ವೇಳೆಗೆ 1,000 ಕೋಟಿ ರೂಪಾಯಿ ವ್ಯವಹಾರದ ಗುರಿ ಹಾಕಿಕೊಂಡಿದ್ದು, ಸದ್ಯಕ್ಕೆ ದೇಶದ 60% ಭೌಗೋಳಿಕ ಪ್ರದೇಶದಲ್ಲಿ ಕಂಪನಿ ಮಾರುಕಟ್ಟೆಯನ್ನು ಹೊಂದಿದೆ.